ಹಲೋ ನಮಸ್ತೆ ಎಲ್ರಿಗೂ. ಬಿಸಿಲಿಗೆ ಓಡಾಡಿ ಮುಖ ತುಂಬ ಕಪ್ಪಾಗಿದೆ ಅಂತ ಅಂದ್ಬಿಟ್ಟು ನೀವು ಪಾರ್ಲರ್ಗಳಿಗೆ ಹೋಗಿ ಸಾವಿರ ರೂಪಾಯಿ ಖರ್ಚು ಮಾಡಿ ಬ್ಲೀಚಿಂಗ್ ಮಾಡಿಸೋ ಬದಲು ಈ ಸಿಂಪಲ್ ಆಗಿರುವಂಥ ಒಂದು ಮದ್ದನ್ನು ಟ್ರೈ ಮಾಡಿದ್ರೆ ಇದೆಯಲ್ಲೋ, ಮನೆಯಲ್ಲಿ 10 ನಿಮಿಷದಲ್ಲಿ ಕಪ್ಪಾಗಿರುವಂಥ ಟ್ಯಾನ್ ಆಗಿರುವಂಥ ಮುಖ ಗ್ಲೋ ಆಗೋ ಥರ, ಬ್ರೈಟ್ ಆಗೋ ಥರ ಮಾಡ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬಿಸಿಲಿಗೆ ಇದೆಯಲ್ವಾ, ಒಂದ್ಸರಿ ನೀವು ಹೊರಗಡೆ ಹೋಗಿ ಬಂದರೆ ಸಾಕು, ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಿ, ಅದು ಮುಖ ಕ್ರೀಮ್ ಹಚ್ಕೊಳ್ಳಿ, ಏನಾದರೂ ಮಾಡಿ, ಸುಡು ಬಿಸಿಲಿಗೆ ಅಂತಿದೆಯಲ್ವಾ ಮುಖ ಕಪ್ಪಾಗೋಗುತ್ತೆ. ಮನೆಗೆ ಬರುವಷ್ಟರಲ್ಲಿ ಮುಖ ಎಲ್ಲ ಕೆಂಪಾಗಿ ಹೋಗುತ್ತೆ. ಒಂದ್ಸರಿ ಕೆಂಪಾಯಿತು ಸ್ಕಿನ್ ಅಂತಂದರೆ ಅದು ನೆಕ್ಸ್ಟ್ ಇದೆಯಲ್ವ ಟ್ಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಕೆಂಪಾಗಿರೋ ಸ್ಕಿನ್ನ ಅದಾದ ನಂತರ ಕಪ್ಪೆ ಆಗೋದು. ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಕೂಡ. ಒಂದ್ಸರಿ ಈ ಥರ ಆದರೆ ಅದನ್ನ ಹೇಗೆ ಕಮ್ಮಿ ಮಾಡೋದು? ತುಂಬ ಅಂತಂದರೆ ತುಂಬ ಸಿಂಪಲ್ ಆಗಿರುವಂಥ ಟಿಪ್ಸ್ ಇದು. ಅದು ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರುವಂಥದ್ದು. ಅದರಲ್ಲಿ ಮೊದಲನೆಯದಾಗಿ ಆಲೂಗಡ್ಡೆ, ಪೊಟ್ಯಾಟೊ, ಬಟಾಟೆ ಅಂತ ಹೇಳ್ತೀವಲ್ವ ಅದು. ಅದನ್ನ ಕ್ಲೀನಾಗಿ ತೊಳ್ಕೊಳ್ಳಿ, ಸಿಪ್ಪೆ ತೆಗೀರಿ, ಒಂದು ತುಂಡು ಕಟ್ ಮಾಡಿಕೊಂಡು ಗ್ರೇಟ್ ಮಾಡಿ. ಗ್ರೇಟ್ ಅಂತಂದರೆ ತುರಿದ್ಕೊಳ್ಳಿ. ತುರಿದ್ಬಿಟ್ಟು ಕ್ಲೀನಾಗಿರುವಂಥ ಒಂದು ಬಟ್ಟೆಗೆ ಹಾಕಿ ಅದರ ರಸನ ಹಿಂಡಿ ತೆಗೀರಿ, ಅಥವಾ ಗ್ರೈಂಡ್ ಮಾಡಿಬಿಟ್ಟು ಬಟ್ಟೆಗೆ ಹಾಕಿ ಅದರ ರಸನ ಹಿಂಡಿ ತೆಗಿಬೋದು. 1-2 ಚಮಚ, ನಿಮಗೆ ಫುಲ್ ಬಾಡಿಗೆ ಬೇಕು ಅಂತಂದರೆ ಜಾಸ್ತಿನೂ ಮಾಡ್ಕೋಬೋದು. ಮುಖ ಕೈಕಾಲು ಅಂತಂದರೆ 1-2-3 ಚಮಚ ರಸನ ತಗೊಳ್ಳಿ. ಅದಕ್ಕೆ ಮೊಸರು, ದಪ್ಪ ಮೊಸರು ಬರುತ್ತಲ್ವ, ಅದನ್ನ 1-2 ಚಮಚ ಹಾಕೋಬೇಕು. ಆಲೂಗಡ್ಡೆ ರಸ ಅಥವಾ ಬಟಾಟೆ ರಸ, ಅದಕ್ಕೆ 1-2 ಚಮಚದಷ್ಟು ದಪ್ಪ ಮೊಸರನ್ನು ಹಾಕೋಬೇಕು. ಚಿಟಿಕೆಯಷ್ಟು ಕಸ್ತೂರಿ ಮಂಜಲ್ ಅಂತ ಬರುತ್ತೆ. ಅಡುಗೆಗೆ ಹಾಕುವ ಅರಶಿನ ಅಲ್ಲ, ನಾವು ಸ್ಕಿನ್ನಿಗೆ ಯೂಸ್ ಮಾಡುವಂಥದ್ದು ಕಸ್ತೂರಿ ಮಂಜಲ್ ಅಂತ ಬರುತ್ತೆ. ಅದನ್ನ ಚಿಟಿಕೆಯಷ್ಟು ಹಾಕೊಳ್ಳುವಂಥದ್ದು. ಅದಿಲ್ಲದಿದ್ದರೆ ನೀವು ಅರಶಿನ ಹಾಕೋದಕ್ಕೆ ಹೋಗಬೇಡಿ, ಪರವಾಗಿಲ್ಲ. ಬಟ್ ಇದ್ರೆ ಯೂಸ್ ಮಾಡಿ, ತುಂಬ ಒಳ್ಳೆಯದು. ನಿಮಗೆ ಆಲೂಗಡ್ಡೆ ರಸ ಇದೆಯಲ್ವ, ಅದು ಅದನ್ನ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರೀತಾರೆ. ಯಾಕಂತಂದರೆ ಅದರಲ್ಲಿ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಅಂಶ ಇರುತ್ತೆ, ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಿಮಗೆ ಸ್ಕಿನ್ನನ್ನು ಎಕ್ಸ್ಪಾಯಿಲೇಟ್ ಮಾಡುತ್ತೆ, ಅಂದರೆ ಡೆಡ್ ಸ್ಕಿನ್ ಎಲ್ಲ ಇರೋದನ್ನ ರಿಮೂವ್ ಮಾಡುತ್ತೆ, ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೈಡ್ರೇಟ್ ಆಗಿಡೋದಕ್ಕೆ, ಗ್ಲೋ ಇಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಕಸ್ತೂರಿ ಮಂಜಲ್ ಕೂಡ ಇದು ಏನಂತಾರೆ, ಬ್ಯೂಟಿ ಇದರಲ್ಲಿ ಒಂದು ಗೋಲ್ಡನ್ ಏನಂತಾರೆ ವಸ್ತು ಅಂತಲೇ ಹೇಳ್ತಾರೆ. ಯಾಕಂತಂದರೆ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಜಾಸ್ತಿ ಯಾರು ಹೇಳಲ್ಲ, ಆದರೆ ಮಾರ್ಕೆಟಲ್ಲಿ ಸಿಗುತ್ತೆ. ಬಟ್ ಪ್ಯೂರ್ ಆಗಿರೋದನ್ನೇ ಉಪಯೋಗ ಮಾಡಬೇಕು. ನಿಮಗೆ ಪ್ಯೂರ್ ಆಗಿರೋದು ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೇನೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಚಿಟಿಕೆಯಷ್ಟು ಕಸ್ತೂರಿ ಮಂಜಲನ್ನು ಹಾಕೊಳ್ಳಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖ, ಕೈ, ಕಾಲು, ಬೆನ್ನಿಗೆಲ್ಲ ಹಚ್ಕೊಳ್ಳಿ. ಮುಖ ತೊಳೆದಾದ ನಂತರ ಮುಖನ ಒರೆಸ್ಕೊಂಡು ಹಚ್ಕೋಬೇಕು. 10-15 ನಿಮಿಷ ಬಿಟ್ಟು ತೊಳ್ಕೊಬೇಕು. ತಣ್ಣೀರಿಂದ ಮುಖನ ತೊಳ್ಕೊಬೇಕು. ನಿಮಗೆ ಒಂದೇ ವಾಶಿಗೆ ಟ್ಯಾನ್ ತುಂಬ ಕಮ್ಮಿ ಆದಾಗ ಅನಿಸುತ್ತೆ, ಮುಖ ಬ್ರೈಟ್ ಆದಾಗ ಅನಿಸುತ್ತೆ, ಮುಖಕ್ಕೆ ಗ್ಲೋನೆಸ್ ಕೂಡ ಬರುತ್ತೆ. ನೀವು ವಾರದಲ್ಲಿ 1-2-3 ಸರಿ ಮಾಡಿದರೆ ಇದರಷ್ಟು ಒಳ್ಳೆಯದು ಬೇರೆ ಯಾವುದೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. ಮೊಸರು ಎಲ್ಲ ಟೈಪ್ ಆಫ್ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ಆಲೂಗಡ್ಡೆ ರಸನ ಏನೂ ಪ್ರಾಬ್ಲಮ್ ಇಲ್ಲ. ಕಸ್ತೂರಿ ಮಂಜಲ್ ಚಿಟಿಕೆಯಷ್ಟು ಹಾಕೋದು, ಇಲ್ಲದಿದ್ದರೆ ಬೇಡ. ತುಂಬ ಪಿಂಪಲ್ ಅಂದರೆ ಆ್ಯಕ್ಟಿವ್ ಪಿಂಪಲ್ಗಳಿದೆ, ಏನಾದರೂ ರ್ಯಾಷಸ್ ಇದೆ, ಗಾಯಗಳಿದೆ ಅಂತಂದರೆ ಆ ಟೈಮಲ್ಲಿ ನೀವು ಇದನ್ನ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಅದು ಬಿಟ್ಟರೆ ನಾರ್ಮಲ್ ಆಗಿ ನೀವೊಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಾನು ತುಂಬ ಸರಿ ಟ್ರೈ ಮಾಡಿದ್ದೇನೆ. ಇದಿಷ್ಟ ಆಯಿತು. ಮೇಡಮ್, ನಮಗೆ ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ, ಯಾವುದಾದ್ರೂ ಒಳ್ಳೆಯ ಮಾರ್ಕೆಟಲ್ಲಿ ರೆಡಿ ಇರುವಂಥ D10 ಪ್ಯಾಕ್ ಬಗ್ಗೆ ಹೇಳಿ ಅಂತಂದರೆ ನಿಮಗೊಂದು ಬೆಸ್ಟ್ D10 ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೇನೆ. ಅದು ಯಾವುದು ಅಂತಂದರೆ O3+ D10 ಪ್ಯಾಕ್ ಅಂತ ಬರುತ್ತೆ. O3+ D10 ಪ್ಯಾಕ್ ಅಂತ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ನೈಕಾದಲ್ಲಿ ಚೆಕ್ ಮಾಡಿದ್ದೇನೆ, ಮೋರ್ ದೆನ್ 50,000 ರಿವ್ಯೂಸ್ ಇದೆ ಇದ್ರ ಬಗ್ಗೆ, ಎಲ್ಲ ಪಾಸಿಟಿವ್ ಆಗಿದೆ. ಇದನ್ನ ಏನು ಅಂತಂದರೆ ಇದು ತುಂಬ ಅಂತಂದರೆ ಇದು ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಸ್ಕಿನ್ನಲ್ಲಿ, ಅಂದರೆ ನಮ್ಮ ಮುಖ ಎಷ್ಟೇ ಕಪ್ಪಾಗಿದ್ರು ಅದನ್ನ ಆ ಟ್ಯಾನನ್ನು ರಿಮೂವ್ ಮಾಡಿ ಮುಖನ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮುಖದಲ್ಲಿ ಏನಾದರೂ ಸ್ಪಾಟ್ಸ್ಗಳು, ಮಾರ್ಕ್ಗಳಿದ್ರೆ ಅದನ್ನ ಕಮ್ಮಿ ಮಾಡುತ್ತೆ. ಇಮಿಡಿಯೇಟಾಗಿ ಸ್ಕಿನ್ಗೆ ಗ್ಲೋನೆಸ್ಸನ್ನು ಕೊಡುತ್ತೆ, ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ, ನೋಡೋದಕ್ಕೆ ಸ್ಕಿನ್ ತುಂಬ ಬ್ರೈಟ್ ಮತ್ತು ಹೆಲ್ದಿಯಾಗಿರೋ ಥರ ಮಾಡುತ್ತೆ. ಇದನ್ನ ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ ನೀವು ಆರ್ಡರ್ ಮಾಡಿ, ನಿಮಗೆ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ. ಎಲ್ಲ ಟೈಪ್ ಆಫ್ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಮುಖನ ತೊಳ್ಕೊಂಡು ಈ ಪ್ಯಾಕನ್ನು, ಅಂದರೆ ಕ್ರೀಮ್ ಥರ ಬರುತ್ತೆ, ಅದನ್ನ ತಗೊಂಡು ಕಂಪ್ಲೀಟ್ ಮುಖ, ಕೈಗೆ, ಫುಲ್ ಬಾಡಿ D10 ಮಾಡೋದಕ್ಕೆ ಇದಾಗುತ್ತೆ, ಹಚ್ಕೋಬೋದು. ಇದು ಒಳ್ಳೆ ಕ್ವಾಲಿಟಿದು. ನಿಮ್ಗೊಂದು ಸ್ವಲ್ಪ ಕಾಸ್ಟ್ಲಿ, 500 ಅಥವಾ 500 ರೂಪಾಯಿಗಿಂತ ಜಾಸ್ತಿನೇ ಇದೆ. ನೀವೇನು ಮಾಡಿ, ಮುಖ ಕಂಪ್ಲೀಟಾಗಿ ಹಚ್ಚಿ, ದಪ್ಪ ಲೇಯರ್ ಹಚ್ಚಬೇಕು. ಮುಖ ತೊಳೆದು ಹಚ್ಚಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ತೊಳ್ಕೊಬೇಕು ತಣ್ಣೀರಲ್ಲಿ. ಇನ್ಸ್ಟೆಂಟಾಗಿ ಸ್ಕಿನ್ಗೆ ಗ್ಲೋನೆಸ್ ಕೊಡುತ್ತೆ. ತುಂಬ ಈಸಿ, ತುಂಬ ಒಳ್ಳೆಯ ಪ್ರಾಡಕ್ಟ್ ಇದು. ನೀವು ಬೇಕಾದರೆ ನೈಕಾ ಆ್ಯಪ್ಗೆ ಹೋಗಿ ಫೀಡ್ಬ್ಯಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋದೆಲ್ಲ ಹಾಕಿರ್ತೀನಿ. ಬಟ್ ನಾನು ಅವಾಗಲೇ ಹೇಳಿದಕ್ಕೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಹಾಕೋಕ್ಕಿಂತ ಮುಂಚೆ. ಅದನ್ನು ಟ್ರೈ ಮಾಡ್ಬೋದು. ಬಟ್ ಅದನ್ನ ದಿನ ಹಾಕೋಂಗಿಲ್ಲ. ಅದು ಒನ್ಸ್ ಇನ್ ಅ ವೈಲ್, ಅಂದರೆ ಒಂದು 15 ದಿನಕ್ಕೆ ಒಂದ್ಸರಿ ಬೇಕಾದರೆ ಟ್ಯಾನ್ ಆದರೆ ಆ ಪ್ಯಾಕನ್ನು ಹಚ್ಚಿ D10 ಮಾಡ್ಕೋಬೋದು. ಡೈಲಿ ಹಾಕಲಿಕ್ಕೆ ಅದು ಡೇ ಕ್ರೀಮು ಅಲ್ಲ, ಮಾಯ್ಶ್ಚರೈಸರು ಅಲ್ಲ, ಅದು ಫೇಸ್ ಮಾಸ್ಕ್, D10 ಮಾಸ್ಕ್.
ಡೈಲಿ ಹಚ್ಚೋಂಗಿಲ್ಲ. ತುಂಬ ಮುಖ ಕಪ್ಪಾಗಿದೆ ಅಂತಂದರೆ ಒಂದ್ಸರಿ ಹಚ್ಚಿ ತೊಳ್ಕೊಂಡು ನೀವೆಲ್ಲಾದ್ರೂ ಈವೆಂಟ್ಗೆ ಹೋಗಬೇಕು ಅಂತಂದರೆ, ಮುಖ ಡಲ್ ಆಗಿದೆ ಅಂತ ಅನ್ಸಿದ್ರೆ ಒಂದ್ಸರಿ ಹಾಕಿ ನೀವು ತೊಳ್ಕೊಂಡು ಹೋಗ್ಬೋದು. ತಿಂಗಳಿಗೆ 1-2 ಸರಿ ಓಕೆ, ಅದಕ್ಕಿಂತ ಜಾಸ್ತಿ ಒಳ್ಳೆಯದಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನೇ ಕಮೆಂಟ್ಸ್ ಇದ್ದರೂ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಸೊ ತುಂಬ ಬಿಸಿಲಿದೆ, ನಿಮ್ಮ ಕಡೆ ಯಾವ ಥರ ಬಿಸಿಲಿದೆ ಅನ್ನೋದನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದು ಒಂದು ಮತ್ತೆ ಹೇಳ್ತೀನಿ, ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹೋಗಲೇಬೇಡಿ. ದಿನಕ್ಕೆ 2 ಸರಿ ಸ್ಕಿನ್ನನ್ನು ಮಾಯ್ಶ್ಚರೈಸಿಂಗ್ ಮಾಡೋದು ಮರೆಯಲೇಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.